5 ಸಮ 12 ಸಮ 18 ಸಮ 18 ಎಂದು 4 ಹಂತಗಳ ಜಿಎಸ್ಟಿ ಸರಕು ಮತ್ತು ಸೇವಾ ತೆರಿಗೆಯನ್ನ ಸರ್ಕಾರವು 5 ಸಮ 12 ಎಂದು 2 ಹಂತದ್ದಾಗಿ ಇಳಿಸಿ ಇದನ್ನು ದಸರಾ ಉಡುಗೊರೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಈ ತೆರಿಗೆ ಇಳಿಕೆ ನಿಜವಾಗಿ ಜನರನ್ನು ತಲುಪುತ್ತದೆಯೋ ಮಧ್ಯ ಇಂಗಿ ಹೋಗುತ್ತವೆಯೋ ಎಂಬ ಸಂದೇಹವನ್ನು ಕೆಲವರು ಎಬ್ಬಿಸಿದ್ದಾರೆ. ಇಡೀ ದಿನದ ಸುದೀರ್ಘ ಚರ್ಚೆಯ ಬಳಿಕ 4 ಹಂತದ ಜಿಎಸ್ಟಿ ತೆರಿಗೆಯನ್ನು 2 ಹಂತದ್ದಾಗಿ ಇಳಿಸಲಾಗಿದೆ. ಇದು ನಮ್ಮ ದಸರಾ ಕೊಡುಗೆ ಎಂದು ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಲು, ಬೆಣ್ಣೆ, ತುಪ್ಪ, ಮಾಂಸ, ಸಾಸೇಜ್, ಒಣಹಣ್ಣು, ಜಾಮ್, ಸಕ್ಕರೆ ತಿಂಡಿಗಳು, ಕರಿದ ಪದಾರ್ಥಗಳು, ಬಿಸ್ಕತ್ತು, 20 ಲೀಟರ್ನ ಕುಡಿಯುವ ನೀರಿನ ಕ್ಯಾನ್ ಇವುಗಳಿದ್ದ 18% ಜಿಎಸ್ಟಿಯನ್ನು 5ಕ್ಕೆ ಇಳಿಸಲಾಗಿದೆ. ಅಡುಗೆ ಮನೆ ಸಲಕರಣೆ, ಹಾಲುಣಿಸು ಬಾಟಲಿ, ಟೂತ್ ಪೇಸ್ಟ್ ಮೊದಲಾದವುಗಳ 12% ಜಿಎಸ್ಟಿಯನ್ನು 5ಕ್ಕೆ ತರಲಾಗಿದೆ. ಸಿಮೆಂಟ್, ದೊಡ್ಡ ವಾಹನಗಳು 28ರ ಬದಲು 18ರ ಹಂತದಲ್ಲಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ.